ಅಮ್ಲಮಗರು ಜನಸೇವಾ ಯುವಕ ಮಂಡಲದ ಮುತಾಲಿಕೆಡು ಆಯುಷ್ಮಾನ್ ಕಾರ್ಡ್ ವಿತರಣೆ ಕಾರ್ಯಕ್ರಮನು ಕರಿ ಐತಾರ ಕಾಂಡೆ ನಡಪಾಯರು. ಕರಿ ಒಂಜಿ ವಾರದ ದುಂಬು ಆಯುಷ್ಮಾನ್ ಕಾರ್ಡ್ ನೋಂದಣಿ ಅಭಿಯಾನನು ನಡಪಾದಿತ್ತದು ಜನಸೇವಾ ಯುವಕ ಮಂಡಲ ಇಂದೆತ ದುಂಬರಿನ ಭಾಗವಾದ ಈ ವಾರ ಆಯುಷ್ಮಾನ್ ಕಾರ್ಡನ್ನು ವಿತರಣೆ ಮನ್ಪುನ ಕಾರ್ಯಕ್ರಮವನ್ನು ಅಟೆಂಡ್ ಮಾಡ್ತಿದ್ದೇವೆ. दुलेका दुलेका ಒಂದುವೆ ಪೊರ್ತು ಕೊರೋನಾ ವಾರಿಯರ್ಸ್ ಆದ ಸೇವೆ ಸಂದಾಯಿನ ಶ್ರೀಮತಿ ವಿನಯ, ಶ್ರೀಮತಿ ರಂಜಿನಿ, ಶ್ರೀಮತಿ ಗೀತಾ ಮೊಕ್ಲೆಗ್ ಅಭಿನಂದನೆ ಸಂದಾಯಿರು. ಪಡೆಯಲಬೆಟ್ಟು ಹಾಗೂ ಬಡ್ಡಾಯಿಗುಡ್ಡೆ ಮತ್ತು ಚಾಲಬೆಟ್ಟು ಈ ಭಾಗದಲ್ಲಿ ಒಟ್ಟು 212 ಮನೆಗಳು ಇವರ ಕಾರ್ಯಕ್ಷೇತ್ರದಲ್ಲಿ ಬರ್ತದೆ. ಒಟ್ಟು ಇವರಿಗೆ 6 ಕೊರೋನಾ ಪೇಷಂಟ್ಗಳು ಇವರಿಗೆ ಅಟೆಂಡ್ ಆಗಲಿಕ್ಕೆ ಸಿಕ್ಕಿತ್ತು. ಅದೇ ರೀತಿ ಇನ್ನೊಬ್ಬರು ಶ್ರೀಮತಿ ಕುಸುಮ ಅವರು ಬರಲಿಲ್ಲ. ಇನ್ನೊಬ್ಬರು ಶ್ರೀಮತಿ ರಾಜೀವಿ, ಶ್ರೀಮತಿ ರಂಜಿನಿ, ದಯಾನಂದ ಗಟ್ಟಿಕುದ್ರು ಇವರ ಧರ್ಮಪತ್ನಿ. ಇವರ ಕಾರ್ಯಕ್ಷೇತ್ರವು ಗಟ್ಟಿಕುದ್ರು, ಎಲಿಯ ಸೌಟೋದ ಸೈಟ್ ಹಾಗೂ ಬರುವ ಈ ಭಾಗದ 270 ಮನೆಗಳು ಇವರ ಕಾರ್ಯಕ್ಷೇತ್ರಕ್ಕೆ ಒಳಪಟ್ಟಿರುತ್ತದೆ. ಇವರಿಗೆ ಈ ಭಾಗದಲ್ಲಿ 3 ಕೊರೋನಾ ಪೇಷಂಟ್ಗಳು ಇವರಿಗೆ ಅಟೆಂಡ್ ಆಗಲಿಕ್ಕೆ ಸಿಕ್ಕಿತ್ತು. ಅದೇ ರೀತಿ ಇನ್ನೊಬ್ಬರು ಶ್ರೀಮತಿ ಗೀತಾ, ನಾಗೇಶ್ ಅಂಬೇಡ್ಕರ್ ಇವರ ಧರ್ಮಪತ್ನಿ. ಇವರಿಗೆ ಕಂಡಿಲ, ಗಾಂಧಿನಗರ, ತಿಲಕ್ ನಗರ, ಅಂಬೇಡ್ಕರ್ ಪದವು, ಎಲಿಯರ್ ಪದವು ಒಟ್ಟು 252 ಮನೆಗಳು ಇವರ
ಗಾಂಧಿ ಕ್ಷೇತ್ರಕ್ಕೆ ಒಳಪಟ್ಟಿರುತ್ತದೆ. ಇವರಿಗೂ 3 ಪೇಷಂಟ್ಗಳು, ಇವರಿಗೆ ಕೊರೋನಾ ಪೇಷಂಟ್ಗಳು ಇವರ ಒಳಪಟ್ಟಿದ್ದು. ಎಲ್ಲ ಪೇಷಂಟ್ಗಳು ಇವರು ಬಹಳ ಕ್ರಮವಾಗಿ ಭೇಟಿ ಮಾಡಿ ಬಹಳ ಒಂದು ಶಿಸ್ತುಬದ್ಧವಾಗಿ ಇವರು ಕಾರ್ಯವನ್ನು ನಡೆಸಿದ್ದಾರೆ. ಇವರಿಗೆ ಒಂದಕ್ಕೂ ಇಂಥ ಒಂದು ಜನರ ಸೇವೆ ಮಾಡುವ ಶಕ್ತಿಯನ್ನು ಆ ದೇವರು ಕೊಡಲಿ ಎಂದು ನಮ್ಮ ಯುವ ಮಂಡಲದ ವತಿಯಿಂದ ಹಾರೈಸುತ್ತಾ ಇವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಲೇಸ್ಡ್ ಮಲ್ಲಬಿನ್ನೆರಾದ ಪಾಲ್ಪಡೆಯಿನ ಬಿಜೆಪಿ ಕುಡ್ಲ ಕ್ಷೇತ್ರ ಸಮಿತಿ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ ಆಯುಷ್ಮಾನ್ ಕಾರ್ಡ್ ವಿತರಣೆ ಮತ್ತದು ಪ್ರಧಾನಮಂತ್ರಿಯರ್ನ ಈ ಯೋಜನೆದ ಪ್ರಯೋಜನ ಮಾತ್ರೆಗಳ ತಿಕ್ಕುಲೆಕ ಆವಡು ಏರೆಗಳ ಸೀಕ್ ಬರೆಯರಬಲ್ಲಿ ಆಂಡ ಒಂದು ವೇಳೆ ಅಂಚೆ ಬತ್ತನದಾಂಡ ಈ ಕಾರ್ಡು ಉಪಯೋಗ ಆವಡು ಪಂಡದು ತೆರಿಪಾಯರು ಸ್ವಾಮಿ ಬರಗಜ್ಜಾನ ಮನಸಾರ ನೆನೆತಂದು ಇಲ್ಲಿಂದ ಈ ಪುಣ್ಯದ ಕಾರ್ಯದಲ್ಲಿ ಭಾಗವಹಿಸಲು ಭಾರಿ ಸಂತೋಷ. ಜನಸೇವಾ ಯುವಕ ಮಂಡಲ ಪಂಡ ಎಲ್ಲ ಕುದುರೆ ಉಂಟು ಜನಸೇವೆ ರೇಪಂಡ ಇಡಿಕೋಟೆ ಮಾತಾಕಡೆ ಎಲ್ಲ ಸ್ಪೋರ್ಟ್ಸ್ ಕ್ಲಬ್ ಗೇಮ್ಸ್ ಕ್ಲಬ್ ನಂಜಿ ಬಕ್ಕೊಂಜಿ ಸಾಂಸ್ಕೃತಿಕವಾಗಿ ನಂಚಿನ ಒಂದು ಹಿನ್ನೆಲೆಯನ್ನು ಬಂತೊಂದು ಇಡೀ ಜವನಗರ ತಂಡ ಆಗೈಸಿ ಈಗೈಸ್ಕೊಂಡು ಮಾತಾ ಸೇವೆ ಉಂಟು ಅಣ್ಣ ಜನಸೇವೆ ಬಂದ್ಬಿಟ್ಟು ಆ ಜನಸೇವೆಗಳ ಉದಾಹರಣೆ ಒಂದು എനിക്ക് ಅಮ್ಮನಮ್ಮಗೆ 2 ಬಾರಿ ವರ್ಷ ಪಿಂಚ ಕಾರ್ಯಾಚರಣೆ ಸಂಘ ಇಂಡಿಯನ್ ಬಾರಿ ಎಲ್ಲೆಡೆ ಚೆಲ್ಲ ಇದ್ಕೊಳ್ಳಲ್ಲ ರೇಪಟ್ಟ ಜನಸೇವೆಗಳ ವಿರೋಧ ಕಂಡಾಡಿ ಎಂಗಳು ಎಲ್ಲಿ ಒಬ್ಬರ ಜನಪಡ್ತು ಇನಿ ಜನಸೇವೆ ಭವನದ ಸುರೇಶನೆ ಪಂಡ್ ಬಿಲ್ಡಿಂಗ್ ಪೂರ ತೋರು ಅಣ್ಣ ಅವು ತೋರಿಸಿ ನಾನು ತುಂಬ ಅಡ್ಡಂತ ಮೂಜಿ ಮಾಲಿಗೆ ಅದು ಎತ್ತರ ಅವಕಾಶ ಕೆಲಸ ನೆಚ್ಚಿದೆ ಊರದಾಗೆಲ್ಲ ಸರ್ಕಾರ ವ್ಯವಸ್ಥೆ ಮಾಡಿ ಪ್ರಯತ್ನ ಹೆಂಗಲು ಧನಶ್ರೀ ಮಾತ ಸಂಜನೆ ಮಾತ್ರ ರೈಟ್ ಮಾತೆಲ್ಲ ಇದ್ದದ್ದು ಮಾತೆಲ್ಲ ವಿಶ್ವಾಸದ ಇದೊಂದು ಸಂದೀಪ್ ಶೆಟ್ಟರ್ನ ಬಂದು ಮೊದಲು ಕೇಳಿ ಅವು ಮಲ್ಲ ಬಿಲ್ಡಿಂಗ್ ಅವಾರ್ಡ್ ಪಂಡದ ಇದು ಮಲ್ಲ ಬಿಲ್ಡಿಂಗ್ ಆಪ್ನ ಮಾತ್ರ ಯಾವಚ್ಚಿ ಈ ಊರದ ಜನಗಳಿಗೆ ಪ್ರಯೋಜನ ತೆಗೆದುಕೊಳ್ಳೋದು ನಾನು ಈ ಸಂದರ್ಭ ಆಸೆ ಪಡ್ತೇನೆ. ಇನ್ನಿತ ಕಾರ್ಯಕ್ರಮದ ಕೇಂದ್ರ ಆಯುಷ್ಮಾನ್ ಭಾರತ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿನ ಕನಸಿನ ಒಂದು ಯೋಜನೆ ದಯಂತ ಬಂಡ ಆದ ಕಣ ಒಂಜಿ ರಡ್ಡ ಅಂತ ಕಡಿಮೆ ಸಾಧಾರಣ ಮಧ್ಯದ ಯೋಜನೆ ನಂಗೆ ಲೆಕ್ಕ ಮನೆಯ ಬಂಡ ನಮಕ್ ಆರು ಮಧ್ಯದ ಯೋಜನೆ ಲೆಕ್ಕ ನೀರು ಸಾಧ್ಯ ಆ ಯೋಜನೆದ ಕಲ್ಪನೆ ಯೋಜನೆ ಮಹಾನ್ ವ್ಯಕ್ತಿ ಏನಂದ್ರೆ ದೇಶಕ್ಕೆ ತೆಗೆದಾದ್ರೆ ನಮ್ಮ ದೇಶ ಪ್ರತಿ ಒಂದು ಗ್ರಾಮದ ಬೂತ್ ಮಟ್ಟದಲ್ಲಿ ಈ ದೇಶ ಕಟ್ಟುವಂತ ಪ್ರಯತ್ನ ಆ ಬಂದೊಂದಿಲ್ಲ ನಾವು ಮಾತಿರಲ್ಲ ಅದಕ್ಕೆ ಸಹಕಾರ ಕೊರೆಯಂದಿದ್ದ ಹಣ ಒಂದೇ ದಿನ ಈ ದೇಶ ಐನಾತು ಬೇಕಡೆ ಗಾಂಧಿ ಹೆಂಗಿನ ಕನಸು ಕಂಡಿದ್ದ ರಾಮರಾಜ್ಯದ ಆ ಕನಸು ನಿಜವಾದ ఆయన ಈಡೇರಿದ ಭಾರಿ ಅವಶ್ಯಕತೆ ಉಂಟು ಆಪುಣಂತ ಅವಶ್ಯಕತೆ ಉಂಟು ಅದರೊಟ್ಟಿಗೆ ಇಲ್ಲಿ ಆಯುಷ್ಮಾನ್ ಭಾರತ ಯೋಜನೆಯ ಬಗ್ಗೆ ಅನೇಕ ಮಾಹಿತಿ ಮಸ್ತ್ ನಮ್ಮ ಜಿಲ್ಲಾ ಪಂಚಾಯತ್ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿನ ಧನಲಕ್ಷ್ಮಿ ಡಿಪರ್ಪಂಡ ಆರೋಗ್ಯದ ಬಗ್ಗೆ ಮಸ್ತ್ ಕೆಲಸ ಮಾಡಿದ್ದಾರೆ ಇಲ್ಲೇ ಕೊಟ್ಟು ಇಟ್ಟ ನಮ್ಮ ಕೊರೋನಾ ವಾರಿಯರ್ಸ್ಗಳಿಗೆ ಒಂದು ಸನ್ಮಾನ ಮಾಡ್ದ ಅಕ್ಲಿಗೆ ಸನ್ಮಾನ ಮಾಡ್ತೀರ ನಾವು ಅವು ಭಾರಿ ಎಲ್ಲಿ ಅಕ್ಲ ಕೆಲಸ ಭಾರಿ ಮಲ್ಲ ದಯಪಂಡ ನಾನು ಸ್ವತಃ ಅನುಭವಿಸಿದ್ದು ಏನೇನಿಗಲ ದೊಡ್ಡದ ಒಂದೆರ ತಿಂಗಳು ಈ ಕೊರೋನಾದ ಆ ಸಿಕ್ಕ ಎಂಗಲ ಬದ್ದದೆ 14 ದಿನ ನಮ್ಮ ಕೇಸೆಟ್ ಆಸ್ಪತ್ರೆಗೆ ಸೀರಿಯಸ್
ಹಂತಕ್ಕೆ ಹೋದು ಪಿರ ಏನು ಬಂದದ್ದು ನಿಗಲ ಎದುರು ಪಾತ್ರ ದಯಪಂಡ ಒಂದು ಬಾರಿ ಸಂತೋಷ ಇದ್ದಕ್ಕಿಂತ ಇಡೀ ನಮ್ಮ ಕ್ಷೇತ್ರದ ಜನಗಳ ಪ್ರೀತಿ ವಿಶ್ವಾಸ ಅಕ್ಕಲ ಒಂದು ಆಶೀರ್ವಾದ ಅಕ್ಕಲ ಒಂದು ಪ್ರಾರ್ಥನೆ ನಡೆದ ಹತ್ರ ಇನ್ನೇನು ಬದುಕಿದ ಬಾಯಿದೆ ಬಂದರೆ ಇದು ಬಾರಿ ಸಂತೋಷ ನಿಗಲ ಸೇವೆ ಬಾರಿ ಎಲ್ಲಿಯ ಬೇಲೆ ಹಣ ಆ ನಿಗಲ ಪ್ರೀತಿ ಹತ್ರ ನಿಗಲ ವಿಶ್ವಾಸದ ಹತ್ರ ನಿಗಲ ಒಂದು ಪ್ರಾರ್ಥನೆ ಹತ್ರ ಮಾತ್ರ ಪುನರ್ಜನ್ಮ ತೆಗೆದ್ರಿಂದ ನನ್ನ ಮನಸ್ಸಿಗೆ ಹಂಚ ಆದಿತ್ತು ಅದಕ್ಕೋಸ್ಕರ ಆ ಕೊರೋನಾ ವಾರಿಯರ್ಸ್ ಇರುತ್ತಾರೆ ಅಕ್ಲಿಗೆ ನಮ್ಮ ದೇಶದ ಯೋಧರಿಗೆ ಹೆಚ್ಚಿನ ಗೌರವ ಕೊರಪನ ಅದೇ ಗೌರವ ನಮ್ಮ ಅಕ್ಲಿಗಳ ಕೊರಡು ದಯಪಣ್ಣ ಮನೆ ಕೇಸಿ ಅಡ್ಮಿಟ್ ಆದ ಪುನಃ ಅಲ್ಪ ಎತ್ತಿನ ನರ್ಸಸ್ನಾಗೆಲ್ಲ ಕಷ್ಟ ದೂರಕೊಂಡು ನನ್ನ ಕೈ ಅನುಭವಿಸಿದಾಗ ಮಾತ್ರ ಗೊತ್ತಾವು ಕಣ್ಣಾರ ತೂದು ಪರಂಪರಿಸಿ ನೋಡಬೇಕು ಮುಂಚೆನೆ ಆ ನರ್ಸನಾಗಲು 6 ಗಂಟೆ ಮೇಲೆ ನಂಗೆ ಮಾಸ್ಕ್ ಪಾಡ್ದು 10 ನಿಮಿಷ ಮುಂದೆ ನಾವು ಅಂಚಿನವರು 6 ಗಂಟೆ ತಲೆ ಹಿಡಿದು ಕಾರು ಪಾದ ಮಟ್ಟಲ್ಲ ಇಡೀ ಅಗಲ PP ಕಿಟ್ಟನ್ನು ಪಾಡ್ದು 6 ಗಂಟೆ ಒಂಜಿ ಕೊಟ್ಟ ನೀರು ಪರಂದೆ ಒಂದೇ ಟಾಯ್ಲೆಟ್ ಹೋದೆ ಒಬ್ಬೇ ಒಂಜಿ ಅನ್ನ ಆಹಾರ ಸೇವನೆ ಮಲ್ಪಂದೆ ಕಾಂಡ ಡ್ಯೂಟಿ ಬರ್ತಾರೆ 6 ಗಂಟೆ ಕೆಲಸಗಳು ಭಾರಿ ಸಮರ್ಪಕವಾದ ನರ್ಸಿನ ಕೊಂಡು ಜೋಗುಲು ಆ ಜೋಗುಲಿಗೆ ನಾವು ಏತ್ತು ನಮ್ಮ ಹಿಂದೂ ಮಾತ್ರ ಗೌರವ ಕೊಡಲು ಭಾರಿ ಕಮ್ಮಿ ಅಂಚ ಒಟ್ಟಿಗೆ ನಮ್ಮ ಆಶಾ ಕಾರ್ಯಕರ್ತರಾಗಬೇಕು ಅದನ್ನ ಅಲ್ಪ ಕೆಲಸವನ್ನು ಲಾಗಿರ್ನಾಗಲಾಗಬೇಕು ಪ್ರತಿ ಊರಿಲ್ಲ ಡಾಕ್ಟರ್ಗಳಾಗಬೇಕು ಅಲ್ಲಿಗೆ ಮಾತ್ರೆಗಳು ನಮ್ಮ ಏದು ಕೊರೋನಾ ವೈರಸ್ ಪೊಲೀಸರುಗಳಾಗಬೇಕು ಮಾತ್ರೆಗಳ ನಮ್ಮ ಏತ್ತು ಗೌರವ ಕೊಡಲು ಕಮ್ಮಿ ಅಂಚಾದಾಗ ನಮ್ಮ ಗಂಡ ಬಣ್ಣ ಮಾತಾ ನಮ್ಮ ವೃದ್ಧಾಪ್ಯ ಜೋಗಲ್ಲಕ್ಕೆ ಜಾತಿ ಭೇದ ಕುರಿತು ಕೊರೋನಾ ವಾ ಜಾತಿ ಹಚ್ಚಿ ವಾ ಪಕ್ಷ ಹಚ್ಚಿ ಉವೆ ಮುಂಚಿ ಐಗೆ ಭೇದ ಹಚ್ಚಿ ಕೊರೋನಾ ಬಂದಿರೋ ಪ್ರತಿಯೊಂದು ಎಲ್ಲ ಬರೆಯುವ ಚಾನ್ಸಸ್ ನಾಡ ಆ ಕೊರೋನಾ ಮಹಾಮಾರಿ ನಮ್ಮ ದೇಶದ ಮೃದುಪವಾಡ ಒಟ್ಟಿಗೆ ಜಗತ್ತೆಲ್ಲ ಮೃದುಪವಾಡ ಕಣ್ಣಿನ ಆಶಾ ಭಾವನೆ ಆಡಲ್ಲ ಮಾಸ್ಕ್ ಮಾಡೋದು ಪ್ರತಿ ಊರಿಲ್ಲ ಸರ್ಕಾರ ಹೆಚ್ಚಿನ ಆ ಸೂಚನೆ ಕೊಡ್ತಾರೆ ಖಂಡಿತವಾದ ನಾವು ಪಾಲನೆ ಮಾಡ್ತಾ ಕೈಗೆ ಸ್ಯಾನಿಟೈಸರ್ ಮಾಡೋದು ಮೋನೆಗೆ ಮುಖಕವಚ ಮಾಡೋದು ಪ್ರತಿಯೊಂದು ನಮ್ಮ ಇದು ಇಂಚಿನ ಕೆಲವೊಂದು ಕಾರ್ಯಕ್ರಮ ನಮಗಿಂದ ಏರ್ಪಲ್ಲ ಇಲ್ಲಡೆ ಸಾಧ್ಯ ದಯವಿಟ್ಟು ನಮ್ಮ ಆ ಕೊರೋನಾದ ಒಟ್ಟಿಗೆ ಬದುಕು ನಂಚಿದ ಒಂದು ಕಲ್ಕೊಡ ಮಾಡ ಆಂಡಲ ನಮ್ಮ ಏಳು ಜಾಗೃತ ನೋಡೋಣ ಆದ್ಯ ದಯಪಟ್ಟ ಪ್ರಾಜೆಕ್ಟ್ ಅವಡ ಜೋಕ್ಲೆ ಅವರು ಅವೇನು ಕಾನೂನಿನ ಶಕ್ತಿ ದಯಪಟ್ಟ ಯಾನು ಎಕ್ಕೆ ಆಯ್ತಾ ಅನುಭವ ಅಂತ ಹೇಳಿದ್ರೆ ಅದೇನು ಇಲ್ಲಿ ಗುದ್ದಾದ ಪಡೆದಿದೆ ದಯಪಟ್ಟ ಕೊರೋನಾ ಬಂದು ನಾವು ಬಾರಿ ಕಷ್ಟ ಅದಕ್ಕೆ ಓಡಿಡೋದಲ್ಲ ಆಡ ಹೊರಗೆ ನಾವು ನಿದ್ದೆ ಮಾಡ್ಕೊಂಡು ನಾವು ಸೋಪಾಡ ತೋಪು ನಾಡ ನಮ್ಮ ಧೈರ್ಯ ಇದ್ದಂಗ ಒವೇ ಕಾರಣಗಳ ದಾಲ ಐಟು ಸೈಪು ನಂಚಿನ ಪರಿಸ್ಥಿತಿ ಬರ್ಪಿಸಿ ಹೊರಗೆ ಮಾತ್ರ ನಮ್ಮನ್ನು ನಿಂತಿದ್ದು ಒಂದು ಪಾಡು ಅದಕ್ಕೋಸ್ಕರ ಆಯ್ನಾದ ಜಾಗ್ರತೆ ಬಂದರೆ ಕೊರೋನಾದ ಪೋಡಿನಂಚಿನ ಅವಶ್ಯಕತೆ ಇದ್ದು ಬಂದದ್ದು ಇನ್ನು ಯೋಜನೆ ನಮ್ಮ ಜನಸೇವಾ ಯೋಗ ಮಾಡಲು ಮನೋಪ್ರಜ್ಞ ಸಂಜೀವನ ನೇತೃತ್ವ ಅನಿಲ್ನ ಅದನ್ನ ಪ್ರಧಾನ ನೇತೃತ್ವ ನಮ್ಮ ಸಂಜೀವನಪುರ ಆಯ್ತ ಹಿರಿಯರು ಮಾರ್ಗದರ್ಶನ ಕೊಡ್ತಾರೆ ನಮ್ಮ ಹಸನಲ್ಲಿ 15 ವರ್ಷ ಒಂದು ಸಂಘಟ ಕಾರ್ಯದರ್ಶಿ ಅವರು ನಾವು ಎಲ್ಲಿ ವಿಚಾರ ದಯಬಂಡ 1 ವರ್ಷ ಬದಲಾವಣೆ ನಂತರ ಪ್ರಯತ್ನ ಮಾಡಬೇಕು ಈ ಸಂದರ್ಭದಲ್ಲಿ 15 ವರ್ಷ ಸೇವೆ ಕೊಡ್ತಿರ್ಕೊಂಡು ಅವರನ್ನ ಮಲ್ಲ ಗೌರವ ದಯಬಂಡ ಅವ ಇಡಿಗಳ ಹೋಯ್ತು ದಯಬಂಡ ಈ ಜನಸೇವಾ ಯೋಗ ಮಾಡೋಣ ಕೊಲೆಪಾದ ತುಂಬದ ಪೂರ ಹಿರಿಯಾಗ್ಲಿಕ್ಕೆ ಈ ಕೆಲಸವನ್ನು ಮಾಡಾಗ ಏತು ಸಂತೋಷ ಅವನು ಬಂದಾಡ ಆ ಸಂತೋಷ ಅಕ್ಲೆ ಮಾತ್ರ ಗೊತ್ತಾಗ ದಯಪಂಡ ಅಕ್ಕಲ ಬೆಗರ ಹಾನಿ ಕೊಟ್ಟು ಇನ್ನು ಈತ ಮಾತ್ರ ಸಂಘಟನೆ ಬಂದದ್ದು ಇದರಲ್ಲಿ ಆದಿನೂರು ಜನದ ಸ್ವಲ್ಪ ಆಯುಷ್ಮಾನ್ ಕಾರ್ಡ್ ಒಂದು ರಿಜಿಸ್ಟ್ರೇಷನ್ ಹಾಕದ ಬಂಡ ಈ ಜನಸೇವಾ ಯೋಗ ಮಾಡೋದ್ರಿಂದ ಈ ಊರದಲ್ಲಿ ಪ್ರೀತಿಯ ಒದಗಿಸಬಹುದು ದಯಪಂಡ 10 ಜನ ನಮ್ಮ ಜನಸೇವಾ ಯೋಗ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಅತಿ ಹೆಚ್ಚಿನ ಸಂಖ್ಯೆಯ ಎಡೆ ಯೋಜನೆಗಳು ಬೈದ ಆ ಯೋಜನೆಗಳ ಜನಕ್ಕೆ ಮುಟ್ಟಾವನ್ನ ಕೆಲಸ ನಮ್ಮ ಕಾರ್ಯಕರ್ತರೆಲ್ಲ ಅವರು ಇದರೊಟ್ಟಿಗೆ ನಮ್ಮ ಸಂಘ ಸಂಸ್ಥೆ ಎಲ್ಲ ಬಂದ್ಕೊಂಡು ದಯಪಟ್ಟ ಕೆಲವೊಂದು ಜನಗಳಿಗೆ ಮಾಹಿತಿ ಒಪ್ಪಿಸಿ ಕೆಲವೊಂದು ಮಾಹಿತಿ ಇದ್ದಲ್ಲ ಒಂಚೂರು ನಮ್ಮ ಉದಾಸೀನತೆಯನ್ನು ಬಿಡೋದು ದಯಪಟ್ಟ ಒವೇ ಯೋಜನೆ ನಮ್ಮ ಇಲ್ಲದ ಬಾಗಿಲಿಗೆ ಅಂತ ವ್ಯವಸ್ಥೆ ಕಡಿಮೆ ಒಂದು ದಿನ ನಮಗೆ ಕಷ್ಟ ಆಗುದು ದಯಪಟ್ಟ ನಮಗೆ ದಿನದ ಪಡೆದು ಮನ್ಮನಗಳಿಗೆ ಏನು ಬಂದ ಗೊತ್ತು ನೀವು ದಯಪಟ್ಟ ಯಾರ ಅವೇ ಪರಿಸ್ಥಿತಿ ಬೈತೀನಿ ದಿನದ ಪಡೆದು ನಮ್ಮ ಕಲ್ಪದ ಬಂಗಾರ ಆ ಬಂಗಾರದ ಒಂದು 5 ಲಕ್ಷ ರೂಪಾಯಿದ ಯೋಜನೆ ಆ 5 ಲಕ್ಷ ರೂಪಾಯಿ ಯೋಜನೆ ನಮಗೆ ಆಸ್ಪತ್ರೆ ಪೋಯಿಗಳು ಸ್ವಲ್ಪ ಕಾಸು ಕಟ್ಟಲೆ ಬಂದ ನಮ್ಮ ಸಾಲನ ಮನದ ಬಡ್ಡಿ ಆಡದೆ ಒಂದು ಬರ್ಪ 5 ಬಡ್ಡಿ ಕಟ್ಟರೆ ನಾವು ಮಾಡ್ದಾಕು ಬೊಕ್ಕಲ್ಲ ಅಷ್ಟಕ್ಕೆ ಸಾಲದ ಗುರಿಗೆ ಕೊಡುವ ಬೊಕ್ಕ ಮಣಿ ಸರ್ಕಾರ ಅವು ಕೊಡ್ತೀವಿ ಸರ್ಕಾರ ಅಂದು ಕೊಡ್ತೀವಿ ಇನ್ನು ನಮ್ಮ ತಪ್ಪು ದಯಪಟ್ಟು ಸರ್ಕಾರ ಅನೇಕ ಯೋಜನೆಗಳು ಕೊಡ್ತೀವಿ ಒವೇ ಕಾರಣಗಳ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅವರು ಅತಿ ಹೆಚ್ಚಿನ ಸಂಖ್ಯೆಯ ಎಡೆ ಯೋಜನೆಗಳನ್ನು ಕೊಡಕೊಂಡು ಆ ಯೋಜನೆಗಳನ್ನು ಫಲನ ಆಯ್ತು ಅನುಭವಿಸಿದ ಜವಾಬ್ದಾರಿ ನಮ್ಮಲ್ಲ ಉಂಟು ನಮ್ಮ ಖುದ್ದಾದ ಪೂರ್ಣ ನಮ್ಮ ದಯವಂತ ವಿಷಯ ಜನಸೇವಾ ಸಂಘ ಹೇತು ಸಹಕಾರ ಕೊಟ್ಟು ಆಯ್ಕೆ ಹೆಂಗಲು ಬಿಜೆಪಿ ಪಕ್ಷಗಳಾಗಲಿ ಸಹಕಾರ ಕೊಟ್ಟು ಸಾಧಾರಣಲಾಗಲಿ ಆ ವ್ಯವಸ್ಥೆ ಕೊಟ್ಟು ಅವಲಂಬನೆ ನಡೆಯಲ್ಲ ಅದೊಟ್ಟಿಗೆ ಬಿಜೆಪಿದ ಕಚೇರಿ ಇಲ್ಲ ನಿಗಳಿಗೆ ಈ ಯೋಜನೆಗಳ ಪೂರ ಮನಮುನಂಚಿದ ವ್ಯವಸ್ಥೆ ಎಲ್ಲ ಬಂದಿದ್ದ ನೀವು ಮಾತೇ ಇಲ್ಲ ಏರಲ್ಲ
ಒವೇ ಕಾರಣಗಳ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಯೋಜನೆ ಒವೇ ಮುಲಾಜಿ ಜನರಿಗೆ ಹಕ್ಕು ಬಂಡದ ಬೋಧೆ ಜೊತೆ ಈಗ ಮಾತ ನಿಮಗೆ ಸಂಪೂರ್ಣ ಸಹಕಾರವನ್ನು ನೆತ್ತ ವಿಷಯ ಒವೇ ಅಧಿಕಾರಿ ಪ್ರಧಾನ ನಿಮಗೆ ತೊಂದರೆ ಕೊರಿಯಲ್ಲ ನೇರ ನಿಮಗೆ ಸಂಪರ್ಕ ಬಂದ್ರೆ ನೀವು ಸಂಪೂರ್ಣವಾದ ನಿಗಳ ಒಟ್ಟಿಗೆ ಇಲ್ಲ ಒವೇ ಕಾರಣಗಳ ಯೋಜನೆಗೆ ತೊಂದರೆ ಆಗೋದಿಲ್ಲ ನಿಗಳ ಬೇಸಾಯ ಕೊನೊಂದು ಈ ಕಾರ್ಯಕ್ರಮವನ್ನು ಬಂದಿದೆ ಮಲ್ಪರ ಅವಕಾಶ ಜನಸೇವೆ ಮಂಡಲದ ಅಧ್ಯಕ್ಷರಿಗೆ ಪ್ರಧಾನ ಕಾರ್ಯದರ್ಶಿ ಪೂರ ಪ್ರತಿ ಒಂದು ಸದಸ್ಯರಿಗೆಲ್ಲ ಉಡಲಿನ ಸ್ವಲ್ಪ ಒಂದು ಬೈದಿನ ಆಯುಷ್ಮಾನ್ ಕಾರ್ಡ್ ಮಾತ್ರ ಫಲಾನುಭವಿಗಳಿಗೆ ಒವೇ ರೀತಿಯಲ್ಲಿ ಸಿಕ್ಕಬಂದ ಬಲ್ಲಿ ಆಟ ಭಕ್ತರ ತೊಂದರೆ ಭಕ್ತರ ಎದುರಿಸುವ ಶಕ್ತಿ ನಮ್ಮ ಕೊಡುವ ಮನುಷ್ಯರು ಮಾತ್ರ ನಮ್ಮ ನರೇಂದ್ರ ಮೋದಿ ಕನಸಿದಂತ ಅವರ ಯೋಜನೆಯನ್ನು ಕೊಡ್ತೇವೆ ಅವು ಎಡ್ಡೆ ರೀತಿ ಸಫಲವನ್ನು ಓಡಿಮಟ್ಟ ಸಫಲವನ್ನು ಈಗ ಉದಾಹರಣೆ ಇಲ್ಲಿ ಒಬ್ಬ ಕಡೆಕ್ಟ್ ಈ ಆಯುಷ್ಮಾನ್ ಕಾರ್ಡ್ ರಿಜಿಸ್ಟ್ರೇಷನ್ ಆಗುವಂತಹ ಕಾರ್ಯಕ್ರಮ ಇರ್ತದೆ ಸರ್ವರ್ ಇಡೀ ಭಾರತ ದೇಶದ ಈ ಕಾರ್ಯಕ್ರಮ ಯಶಸ್ವಿ ಆಗುವ ಹತ್ರ ಸರ್ವರ್ಗೆ ಲೋಡ್ ಜಾಸ್ತಿ ಆದ ಇನ್ನಿದ್ದ ದಿನ ಸರ್ವರ್ ಅಪ್ಗ್ರೇಡ್ ಮಾಡಲಿಕ್ಕೋಸ್ಕರವಾದ ಸರ್ವರ್ ಬಂದ್ ಮಾಡಿದ್ರು ಈಗ ಕೆಲಸ ಆಗುವುದು ಅದಕ್ಕೋಸ್ಕರ ಈಗ ಒಬ್ಬ ಕಡೆ ಕಾರ್ಯಕ್ರಮ ಉಂಟಾದರೆ ನೀವು ದಯಮಾಡಿ ನಾವು ಆಲೋಚನೆ ಅನ್ಬಿಟ್ಟು ಈ ಕಾರ್ಯಕ್ರಮ ಏನು ಯಶಸ್ವಿ ಬಂದ 50% ಜನಸಂಖ್ಯೆ ಬಂದ 130 ಕೋಟಿ ಜನಸಂಖ್ಯೆ ಕಡಿಮೆ 60 ಕೋಟಿ ಜನಸಂಖ್ಯೆಗೆ ಈ ಯೋಜನೆ ಮುನ್ನಡೆಯುವ ದೃಷ್ಟಿಯಲ್ಲಿ ಕಾರ್ಯಕ್ರಮ ಯಶಸ್ವಿ ಆವತ್ತುಂಟು ನಾವು ಮಾತಾಡಲಿ ಕೈ ಜೋಡಿಸಾಗ ಅದರ ಒಟ್ಟಿಗೆ ನಾವು ಮಾತಾಡಲ್ಲ ಎಲ್ಲ ರೀತಿಯ ಬಣ್ಣದ್ದು ನಾನು ಅದರ ಅವಕಾಶವನ್ನು ನಿಮಗೆ ವಂದನೆ ಮಾಡಿ ಎರಡು ಮಾತುಗಳನ್ನು ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಬಿಜೆಪಿ ಪ್ರಮುಖರು ಶ್ರೀ ಜಿತೇಂದ್ರ ಶೆಟ್ಟಿ, ಪರಿಸರದ ಪ್ರಮುಖರು ಶ್ರೀ ಇಸಾಕ್ ಹಸನ್ ಆಯುಷ್ಮಾನ್ ಕಾರ್ಡ್ ಪ್ರಯೋಜನದ ಬಗೆಟ್ಟು ಪೊಲಬು ಕೊರಿಯರು. ಎಲ್ಲ ಅತಿಥಿಗಳು ಯುವಕ ಮಂಡಲದ ಸಾಧನೆಯನ್ನ ಶ್ಲಾಘನೀಯವಾಗಿ ನಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದಾರೆ. ಇಂಥ ಒಂದು ವಿಶೇಷವಾದಂತಹ ಇವತ್ತು ಜನಮೆಚ್ಚುವ ಕಾರ್ಯ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಹೆಲ್ತ್ ಈಸ್ ವೆಲ್ತ್, ಆರೋಗ್ಯವೇ ಭಾಗ್ಯ. ಅದನ್ನು ಅನುಭವಿಸುವವರಿಗೆ ಮಾತ್ರ ಗೊತ್ತಿದೆ. ಅನಾರೋಗ್ಯ ಬಂದಾಗ ನಮ್ಮ ಆರೋಗ್ಯ ಏನು, ನಮ್ಮ ಜೀವನ ಏನು, ಬದುಕು ಏನು ಎಂಬುದನ್ನು ಕೂಡ ಕೆಲವು ಅತಿಥಿಗಳು ತಿಳಿಸಿದ್ದಾರೆ. ಇಂಥ ಒಂದು ವಿಶೇಷವಾದಂತಹ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ನಮ್ಮೆಲ್ಲರ ಹಿರಿಯಣ್ಣ ಮಾರ್ಗದರ್ಶಕರು ಆದಂತಹ ಸನ್ಮಾನ್ಯ ಸಂಜೀವಣ್ಣನವರೇ, ಈ ಕಾರ್ಯಕ್ರಮದ ಅತಿಥಿಗಳಾಗಿರುವಂತಹ ಆತ್ಮೀಯ ಸಹೋದರರಾದಂತಹ ವಿಜೇಂದ್ರನವರೇ ಹಾಗೂ ಇಸಾಕ್ ಬಾಯಿ ಅವರೇ ಹಾಗೂ ಈ ಸಂಘದ ಜನಸೇವಾ ಯುವಕ ಮಂಡಲದ ಅಧ್ಯಕ್ಷರಾದ ನನ್ನ ಆತ್ಮೀಯ ಸಹೋದರ ಸಂದೀಪ್ ಶೆಟ್ಟಿ ಅವರೇ ಹಾಗೂ ನನ್ನ ಮತ್ತೊಬ್ಬ ಆತ್ಮೀಯರು ಸದಾ ಸಹಕಾರ ನೀಡುವಂತಹ ನನ್ನ ಸುರೇಶ್ ಅಣ್ಣ ಇದ್ದಾರೆ. ಜೊತೆಗೆ ಎಲ್ಲ ಯುವಕ ಮಂಡಲದ ಆತ್ಮೀಯ ಸಹೋದರರಿಗೆ ವಂದಿಸುತ್ತಾ ನನಗೆ ತುರುಟು ಬಂದಿರುವ ಪಂಡಿತ ನಿಮಗೆ ಬಹುಶಃ 9 ಗಂಟೆಗೆ ಬೇಗ ಕಾರು ಬಂದು ಕೆಲವೆಲ್ಲ ಏನೊಟ್ಟಿಗೆ ಬರ್ತಿರಲ್ಲ ಅಲ್ವಾ ಕಚ್ಬೋದು ಹೇಳಿದ್ದೇವೆ. ಅಕ್ಕನಲ್ಲ ನನ್ನ ಅಡಿಗೆ ಅವರು ದಾದರ ಒಪ್ಪಾಡು ಇಂಚಿನ ಎಂತಿದ್ದಾರೆ. ಇಂಚಿನ ವಿಶೇಷ ಏನ ಕಾರ್ಯಕ್ರಮ ಒಂದು 2 ಗಂಟೆ ಒಟ್ಟಿಗೆ ಕಳೆಗೊಂಡ ಅದು ದಾದ ಲಾಸ್ ಇಚ್ಚಿದಂತ ಸತ್ಯ ಈ ಯುವಕ ಮಂಡಲದಲ್ಲಿ ತೋರಿಸಲು ಬರ್ತೇವೆ. ಎಂಟು ಗೊತ್ತಿಲ್ಲದೆ ರಾಜಕೀಯ ಕ್ಷೇತ್ರ ಮಾತ್ರ ಸಾಮಾಜಿಕ ಕ್ಷೇತ್ರ എന്നതാದ ಬೇಸ್ ರೂಟ್ ಸರ್ವೇಸ್ ರೂಟ್ ಅದರ ಸಮೀಕ್ಷೆಗಳು ಕೆಲಸ ಕಾರ್ಯ ಮೈಗ್ರೆಂಟ್ ವರ್ಕರ್ಸ್ ಕೆಲಸ ಮಾಡ್ಕೊಳ್ಳಲ್ಲ. ಅಮ್ಲಮಗಳಿಗೆ ಬಂದಾಗ ಬಸ್ ಹೋಗೋಣ ಸುಲಭమైన ಸಂಸ್ಥೆ ಹೋಗೋಣ ಅವು ಜನಸೇವಾ ಮುಲ್ಪದ ಯುವಕರಿಗೆ ಭೇಟಿ ಮಾಡಿದ ಏದೋ ಇಂಗ್ಲಿಷ್ ಸಮಾಜಪರವಾದ ನೆಂಚಿನ ಕಾರ್ಯಕ್ರಮಗಳು ಮತಮಂತ ಆ ಸಂದರ್ಭಗಳು ವಿಶೇಷವಾದ ಜನಕುಲಿಯದು ರಾಜಕೀಯ ರಹಿತವಾದ ಕೋಮು ಭಾವನೆ ಇಚ್ಛಂದೆ ಜಾತಿ ಭೇದ ಮರೆತದು ಓಣವಿ ಸಂಘ ಸಂಸ್ಥೆಯಲ್ಲಿ ನಮ್ಮ ಊರಿನ ಸೇವೆಗಳನ್ನು ಕಂಡ ಅವು ಜನಸೇವಾ ಯುವಕ ಮಂಡಲ ಒಮ್ಮೆ ಕಾರ್ಯಕ್ರಮ ಅವಳು ನೀವು ಪತ್ರಿಕೆ ತೋಲೆ ಅದ ನಾವು ಕ್ಯಾಂಪ್ ಅನ್ನೆಲ್ಲ ಬರಲೆ ಸ್ವಲ್ಪ ಗೊತ್ತು ಖುಷಿ ಪ್ರತಿ ಒಂಜಿ ಜಾತಿ ಧರ್ಮ ಕೊಟ್ಟು ಜನಸೇವಾ ಯುವಕ ಮಂಡಲ ಇಂಚಿನ ಕಾರ್ಯಕ್ರಮ ಒಟ್ಟಿಗೆ ಬರ್ತಾರ ಪ್ರೀತಿ ಜನಕುಲರಿಗೆ ಪಡೆಯುವುದರ ಬಹುಶಃ ನಿಮಗೆ ಜಿಲ್ಲಾ ಮಟ್ಟ ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಸಂಜೆ ನಡೆಯಂತೆ ನೇರಯೋಗಿಯೊಂದಿಗೆ ಟೈಅಪ್ ಆಯ್ಯಾರ ಅಧ್ಯಕ್ಷರಲ್ಲಿ ಮನವಿಲ್ಲವಂತೆ ದಯಪನಗ ಮಾಹಿತಿ ಕೊರ್ಪಣೆ ಮಾತಾಡೋರು ಮಸ್ತ್ ಸಿರಸ ಪಂಡದಿ ಕೂಡ ಕೆಲವು ಯೋಜನೆಗಳು ಅಧ್ಯಕ್ಷರೇ ಇಸಾಕ್ ಬಾಯಿ ಗಟ್ಟಿ ಮುಟ್ಟದನ್ನೇ ಸದಾ ಸಹಕಾರ ಕೊರ್ಪಿನ ಆಯ್ನಾದ ಬೇಗ ಈ ಶಿಥಿಲಾವಸ್ಥೆಗಳು ಉಪನಂಚಿನ ಈ ಬಿಲ್ಡಿಂಗ್ ಬಗ್ಗೆ ಖಂಡಿತವಾದ ಕಮಿಟಿ ಮಂದಿಗೆ ಈ ಸಂದರ್ಭಗಳು ಮತ್ತು ನಂಚಿನ ದುರ್ಗದ ದಿನಗಳು ಸಾಧ್ಯತೆಗಳು ಐದು ಅವಕಾಶ ಉಪಯೋಗಗಳು ಬಹುಶಃ ನಿನಗೆ ಮಾತ್ರ ಆಯುಷ್ಮಾನ್ ಕಾರ್ಡ್ ತಿಕ್ಕೊಂಡು ಬಾರಿ ನಿರೀಕ್ಷರ ಕಾದುಕೊಳ್ತಾರೆ ಐದು ಒಟ್ಟು ಕಾರಣ ಒಂದೇ ದಿನ ಎಲ್ಲ ಅದೇನಂದ್ರೆ ಏನೆಲ್ಲ ದಾಲಾಪುರ ಕೊಡ್ತಿ ಆಯುಷ್ಯ ಆರೋಗ್ಯ ಮಾತ್ರ ಎಟ್ಟೆ ಬರೋಣ ಹಣ ಬಂದ್ರೆ ಒಂದು ಕೆಲವೊಂದು ತಪ್ಪು ಅಭಿಪ್ರಾಯಗಳು ನಿಮಗೆ ರೈತ ಬಗ್ಗೆ ಮಾಹಿತಿ ಕೊಡಲು ಇಷ್ಟಪಡಲಿ. ಆಯುಷ್ಮಾನ್ ಕಾರ್ಡ್ ಆಗಿ ಕೂಡಲೇ ಎಂಗ್ಲೆಲ್ಲ ಇಲಗಾಡಲ ಹುಷಾರಿದ್ದ ಏನ ಕಾರ್ಡ್ ತಪ್ಪದಲ್ಲೂ ಆ ಕಾರ್ಡ್ ದಾದ ಕಮ್ಮಿ ಆಡ ಒಂದು ಹುಷಾರಿದ್ದ
ಹಿಂಗ ಆಯುಷ್ಮಾನ್ ಕಾರ್ಡ್ ಉಂಡಿ ಆ ನೇಪಾಳ ಹೋಗಿನ ಪ್ರೈವೇಟ್ ಅವ್ರ ಹೋಗ್ಬೆ ಅಲ್ಪ ಮರ್ತಕನಪ್ಪೆ ಆಪುಜಿ ಸುಲಭವಾದ ಎಮರ್ಜೆನ್ಸಿ ಕೇಸ್ ಆಕ್ಸಿಡೆಂಟ್ ಆದದ್ದು ಅಟ್ಯಾಕ್ ಆದದ್ದು ಹಾರ್ಟ್ ಅಟ್ಯಾಕ್ ಆದದ್ದು ಅಂಚಿನ ವಿಶೇಷ ಸಂದರ್ಭಗಳು ಮಾತ್ರ ಕೈತಲು ಪುನಃ ಮೂವಾಡೆಲ್ಲ ನಮ್ಮಲ್ಲಿ ಹೋಗುವ ಮೆಡಿಕಲ್ ಕಾಲೇಜಸ್ ಕೇಸ್ ಏನಪ್ಪ ಬಂದಿ ಪುನಃ ನಮ್ಮ ಈ ಪ್ರದೇಶ ಹುಟ್ಟಿನಿರ್ತಾರಲ್ಲ ಈಗ ಮಾಹಿತಿ ಕೊರಡಾಗ ಅವ್ರು ಕೊಡ್ತು ನಮ್ಮ ಒಂದು ಖಾಸಗಿ ಆಸ್ಪತ್ರೆ ಈಗ ಏಪಲ ಮರ್ದಗಾನ ಎಂತೋ ಡಾಕ್ಟರ್ಗೆ ದುಡ್ಡು ಮಾಡಿನ ಆಸ್ಪತ್ರೆ ಹೋದು ಅವ್ರಿಗೆ ಹೋದ ಆಯುಷ್ಮಾನ್ ಕಾರ್ಡ್ ತೋಜಂಡ ಅವರು ಆ ಕಾರ್ಡ್ ವ್ಯಾಲ್ಯೂ ನಡೆಸಬಹುದು ಸರ್ಕಾರದ ಒಂದು ಸುತ್ತೋಲೆ ಉಂಟು ದಕ್ಷಿಣ ಕನ್ನಡ ಜಿಲ್ಲೆಯ 36 ಆಸ್ಪತ್ರೆ ಟೈಅಪ್ ಆಗ್ತದೆ ಸುಳ್ಯದನ್ನ ನಮ್ಮ ದಕ್ಷಿಣ ಕನ್ನಡ ಆದಕ್ಕೂ ಬಂಟ್ವಾಳ ಆದಕ್ಕೂ ಬೆಟ್ಟಂಗಡಿ ಆದಕ್ಕೂ ಪುತ್ತೂರು ಆದಕ್ಕೂ ಸುಳ್ಯ ಆದಕ್ಕೂ ಇಂಚ ನಮ್ಮ 5 ತಾಲೂಕುದ 36 ಆಸ್ಪತ್ರೆ ಆಯುಷ್ಮಾನ್ ಕಾರ್ಡ್ ಟೈಅಪ್ ಆಗ್ತದೆ ನೆಟ್ಟು ದಾರವನ್ನು ಕೊಡ್ಕೊಂಡ ಸುಲಭವಾದ ಸರ್ಕಾರಿ ಆಸ್ಪತ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಕುಡ್ಲದಲ್ಲಿ ಮಂಗಳೂರದ ವೆಲ್ಲಾಕ್ ಆಸ್ಪತ್ರೆಗೆ ಹೋಗಿ ನಮ್ಮ ಮಕ್ಕಳು ಆ ವೆಲ್ಲಾಕ್ ಆಸ್ಪತ್ರೆಗೆ ಎಲೆಗಾಂಡಲ್ಲ ಅದನ್ನೆಲ್ಲ ಅನಾರೋಗ್ಯ ಹೆಚ್ಚಿನ ಸಂದರ್ಭಗಳು ಆ ಕಾರ್ಡ್ ಪತ್ತೊಂದು ನಿಕ್ಲ ಅಡ್ಮಿಟ್ ಆಗಬಹುದು ಆ ಕಾರ್ಡ್ ವಲ್ಲ ತೋಜನ್ನ ಈಗ ವೆಲ್ಲಾಕ್ ಕಡೆ ಅಡ್ಮಿಟ್ ಮಾಡ್ಬೇರ ಇಚ್ಚಿ ವೆಲ್ಲಾಕ್ ಕಡೆ ಎಮರ್ಜೆನ್ಸಿ ಇತ್ತೆ ಕೊರೋನಾ ಆಸ್ಪತ್ರೆ ಆಗಿದ್ರೆ ಕೆಲವಾದ ಫೆಸಿಲಿಟೀಸ್ ಅಲ್ಪ ಇಚ್ಚಿ ಯಾಕಂದ್ರೆ ಆಲ್ರೆಡಿ ಕೊರೋನಾ ಪೇಷಂಟ್ಸ್ ಹೇಳಿದಾದ್ರ ಅವರು ನಮಗೆ ಟ್ರೀಟ್ಮೆಂಟ್ ತಿಕ್ಕುಜಿ ನಮಗೆ ಇಮಿಡಿಯೇಟ್ ದಾದ ಬರ್ಬೇಕು ಪಂಡ ಪ್ರತಿ ದಿನಕ್ಲ ಒಂಜೊಂಜು ಮೆಡಿಕಲ್ ಕಾಲೇಜ್ ಟೈಅಪ್ ಆಗಂಡು ವೆಲ್ಲಾಕ್ ಇಂದ ಸೋಮವಾರದ ನೀವು ಹೋಯಿನ ಕೇಟ್ ಬಹುಶಃ ಗೊತ್ತಿತ್ತಿರಕನೆ ಏಜ್ ಆಸ್ಪತ್ರೆ ಆದ್ರು ಅವು ಬೆತ್ತ ಬೆತ್ತ ಲೀಸ್ಟ್ ನಮಗೂ ಗೊತ್ತು ಮೆಡಿಕಲ್ ಆಫೀಸರ್ ನಗಲ ಅವರು ಬಂದ್ಬೇಕು ಅವರು ಆರೋಗ್ಯ ಮಿತ್ರ ಅಂತ ಉಪಯೋಗ ನಮಗ್ ಅಲ್ಪ ನಮಗ್ ಆಯುಷ್ಮಾನ್ ಬರ್ಪುನ ಒಂಜಾರ್ಥ ಕಾಯಿಲೆಗಾಪನ ಮಾತ್ರ ಚಿಕಿತ್ಸೆ ಫ್ರೀ ನಮಗೆ ಕೆಎಂಸಿ ಕೊಲ್ಬೇರು ಕೆಸೆಡ್ಡೆ ಕೊಲ್ಬೇರು ಅತ್ತಂಡ ನಮ್ಮ ಮಲ್ಕಿದ ಅಂಚನೆರಾಡ ಶ್ರೀನಿವಾಸ ಆಸ್ಪತ್ರೆ ಉಂಟು ಸುಳ್ಯದ ಆಸ್ಪತ್ರೆ ಉಂಟು ಕೆವಿಜಿ ಇಂಚ ಬೆತ್ತ ಬೇರೆ ಅಲ್ಪ ಓರು ನಮ್ಮ ಕಾಪುನ ಆಸ್ಪತ್ರೆ ನಮಗೆ ಬರ್ಬೇರು ಅಲ್ಪ ಹೋದಾನಗ ಆಯುಷ್ಮಾನ್ ದಾದ ಒಂಜಾದ ಪ್ರೋಟೋಕಾಲ್ಸ್ ಉಂಟು ಇಂಚಿನ ಕಾಯಿಲೆಗೆ ಆಪುಂಡು ಐದು ಮಾತ್ರ ನಮಗ ಕಂಪ್ಲೀಟ್ ಆ ವ್ಯಕ್ತಿಗೆ ಓಡೆ ಮುಟ್ಟ ಬಂಡ ಸುಮಾರು 5 ಲಕ್ಷ ರೂಪಾಯಿ ಮುಟ್ಟ ಅದಕ್ಕೆ ಚಿಕಿತ್ಸೆ ತಂಡ ಅವು ಕಂಪ್ಲೀಟ್ ಉಚಿತವಾದದ್ದು ಕೆಲವು ಮೆಡಿಕಲ್ ಟೆಸ್ಟ್ ಕೆಲವು ಮೆಡಿಸಿನ್ಸ್ ವಿಧ ಇದ್ದಾನೆ ನಾವು ಬಂದ್ಬೇಕು ಈಗ ಮಸ್ತ್ ಕಂಪ್ಲೇಂಟ್ಸ್ ಬರ್ಕೊಂಡು ಪ್ರತಿದಿನ ಎಂಗ್ಲ ಆಯುಷ್ಮಾನ್ ಉಂಟು ಎಂಗ್ಲ ಬಾಯ್ಚಿ ಎಂಗ್ಲ ಈತ್ ಬಿಲ್ ಆರ್ಡರ್ ಎಂಗ್ಲ ಮಸ್ತ್ ಸಲ ಪೆಟ್ಟು ಮಂತದಲ್ಲ ಅದನ್ನ ಆರೋಗ್ಯಾಧಿಕಾರಿಗಳ ಅವಳ ಆರೋಗ್ಯ ಮಿತ್ರನಿಗೆ ನಿಕ್ಲಿ ಓಲ್ ರೆಫರ್ ಮಾಡ್ಕೊಂಡು ಆಸ್ಪತ್ರೆದಲ್ವಾ ಆರೋಗ್ಯ ಮಿತ್ರ ಬಂದು ಇಲ್ಲಿ ಸನ್ಮಾನ್ಯ ಉಸ್ತುವಾರಿ ಸಚಿವರು ನಮ್ಮ ಸಂಸದೀಯ ಮಾರ್ಗ ಸೇವಕರು DHO ಆಗಬೇಕು DC ಆಗಬೇಕು ಬಹಳ ಸ್ಟ್ರಿಕ್ಟ್ ಆದಕ್ಲೆ ಫಾಲೋ ಮಾಡ್ಬೇಡ ಬಂತೆ ಅವರು ನಿಕ್ಲಿಗೆ ಸರಿಯಾಗಿ ಮಾಹಿತಿ ಕೊಡ್ತಿರೋದಂಡ ಖಂಡಿತ ನಿಕ್ಲಿಗೆ ತಿಳ್ಕೋದು ಆ ಸಂದರ್ಭಗಳು ಕೆಲವು ಚಿಕಿತ್ಸೆ ಆಯುಷ್ಮಾನ್ ಫ್ರೀ ಆಗುದು ದಾಯಪಣ್ಣಿ ಪಣ್ಣಗ ಓವಾ ಒಂಜಿ ಎಲ್ಲಿಯ ಜ್ವರನ ಅದನ್ನ ಓವಾ ಒಂಜಿ ಉಂಡು ಹೋಗು ನಿಕ್ಲ ಆಯುಷ್ಮಾನ್ ಎಲ್ಲ ಜನಸೇವಾದಕ್ಕೆ ಅದು ಪಾಪ ರಾತ್ರಿ ಬಗೆಯಲ್ಲಿ ನಿಸ್ವಾರ್ಥವಾದಿಂಚಿನ ಸೇವೆ ಕೊರಗಿದಂಡ್ಲ ನಮ್ಮ ಸಂಘಟನೆದಾಗಲಿ ನಿಜವಾದ ಆಯುಷ್ಮಾನ್ ಮಂದಿ ಕೊಡ್ಲೆ ದಾಲೆ ಜಾಂಡ ಎಕಡೆ ಜಿಂದಣ್ಣೆ ಪಂಡಿಲಕ್ಕ ಸೇವೆಡು ಮಲ್ಲ ದಾನೋಡು ಅನ್ನದಾನ ಬಾರಿ ಮಲ್ಲ ದಾನ ಇನ್ನು ಆರೋಗ್ಯ ದಾನ ಅಂತ ಬನ್ನೋಳು ಏನೇನು ಆರೋಗ್ಯ ಉಂಟಾಗಲಿ ಖಂಡಿತವಾದಲ್ಲ ದಾನ ಧರ್ಮೋದು ಮಲ್ಲ ದಾನ ಒಂದು ನಾಡ ಅವು ಆಯುಷ್ಮಾನ್ ಕಾರ್ಡ್ ಮನ್ಪುನೇ ಮಾಮಲ್ಲ ದಾನ ಬನ್ನೋದು ನಿಕ್ಲಿಂದ ಮಾಹಿತಿನೇ ಸರಿಯಾದಲ್ಲೇ ಆ ಕಾರ್ಡ್ ಆಯ್ನಂದು ಸೇಫ್ ಆದ ಒಂಜಿ ನಾದಿನ ಒಂಜಿ ಕಡೆ ದೀದು ನನೊಂಜಿ ಕಡೆ ಹೋದ್ ನನೊಂಜಿ ಕಾರ್ಡ್ ಮನ್ಪುನಗ ಬಿಲ ಅಲ್ಪ ಆಯ್ನಾದ ನಿಕ್ಲೆ ನಾ ನಂಬರ್ಸ್ ಆ ಒಂಜಿ ಕಾರ್ಡ್ ನಿಕ್ಲ ಪರ್ಸುದಲ್ಲ ಅತನ ನಿಕ್ಲೆ ಎಲ್ಲದಕ್ಕೆ ಗೊತ್ತಿಪ್ಪಿನಂಚಿನ ಸಂದರ್ಭಗಳು ಆ ಜಾಗೃತಿ ಹೋದ್ರಿಂದ ನಿಕ್ಲಿಗೆ ಸುಲಭ ದಾದಾಂಡಲ ಒಂಜಿ ಹಾರ್ಟ್ ಪ್ರಾಬ್ಲಮ್ ಬರ್ತದೆ ಅದನ್ನ ಹೆಚ್ಚಿನ ಏಳಗ್ಲ ಕುಡ್ಚಿ ಬಂದ ಬತ್ತಿನ ಸಂದರ್ಭಗಳು ನೇರವಾದ ಸರ್ಕಾರಿ ಆಸ್ಪತ್ರೆಗೆ ಹೋಲೆ ದಯವಂತದ್ದು ಇದು ಓಲಾ ಖಾಸಗಿ ಆಸ್ಪತ್ರೆಗೆ ಭೇಟಿಯಾದ ಇಂಚ ಎಮರ್ಜೆನ್ಸಿ ಆಕ್ಸಿಡೆಂಟ್ ಸಂದರ್ಭ ಅಟ್ಯಾಕ್ ಸಂದರ್ಭಗಳು ಮಾತ್ರ ದಯಪನಗ ಕರಿನ ವರ್ಷ ಸನ್ಮಾನ್ಯ ಮುಖ್ಯಮಂತ್ರಿಗಳ ಯಡಿಯೂರಪ್ಪಾಜಿನ ಒಂದು ಗುಟ್ಟು ಬರ್ಬನಿಗಳ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮೇಲೆ ನೇತೃತ್ವ ಮಂದಿದ್ದೆ ಉದಾಹರಣೆ ಈಗ ಬಣ್ಣ ನಂಬರ್ ಅಲ್ಪ ಕಾರ್ಡ್ ಅದು ಗಂಟೆ ತಿಂಗಳ ಓಡಾಡ ಇಂಗ್ಲನೇ ಅವ್ಲಾಂಚೇನ ಒಂದು ಅಕ್ಕದ ಒಂದು ಹಾರ್ಟ್ ಪ್ರಾಬ್ಲಮ್ ಮಾಡು ಆ ಯುನಿಟ್ ಅಲ್ಪ ಕೇಸ್ ಇಟ್ಟು ಸುಮಾರು 1,20,000 ಬಿಲ್ ಹಾಕೊಂಡು ಅಲ್ಲಿ ಕಾಲಿ ಕಟ್ಟೆಲ್ಲ ತೆಗೆದಿದ್ದು 300 ರೂಪಾಯಿ ಆಯುಷ್ಮಾನ್ ಅಲ್ಲಿ ಬ್ಲಾಕ್ ಆದ ಕಂಪ್ಲೀಟ್ ಫ್ರೀ ಚಿಕಿತ್ಸೆ ಓಡಿ ಮುಟ್ಟ ಪಂಡ ಅದನ್ನ ಆ ಕೊರೋನಾದ ಆ ಸಂದರ್ಭಗಳು ಅದಕ್ಕೆ ಸಾರಿ ಆ ಸಂದರ್ಭದ ಗವರ್ಮೆಂಟ್ ಅದಕ್ಕೆ ಸ್ಪೆಷಲ್ ಆದ ವಾರ್ಡ್ ಕೊಡ್ತೇವೆ ಇನ್ಫೆಕ್ಷನ್ ಯಾರಲ್ಲಿ ಬಟ್ ಅಂಚದು ಪುನಃ ಖಂಡಿತವಾದಲ್ಲ
ಇನ್ನು ಮಸ್ತ್ ಜನ ಆಯುಷ್ಮಾನ್ ಕಾರ್ಡ್ ವ್ಯವಸ್ಥೆನ ಆಯ್ತ ಅನುಕೂಲ ಪಡೆಯೋದು ಬಹುಶಃ ಮಾಮಲ್ಲ ಕಾರ್ಯ ಅಂತಾರೆ ಆಯ್ತು ಒಟ್ಟಿಗೂ ಕೊರೋನಾ ವಾರಿಯರ್ಸ್ ನಿಮ್ಮನ್ನ ಆಶಾಕನಗಳಿಗೆ ಸನ್ಮಾನ ಅಂತಾರೆ ಬಹುಶಃ ಆಶಾಪಕ ಅಂಗನವಾಡಿ ಕಾರ್ಯಕರ್ತರ ಸೇವೆ ಆ ಬೇಸ್ ರೂಟುಡು ಖಂಡಿತವಾದ ಸೇವೆಗೆ ನಮ್ಮ ವಾವಂಜಿ ಸನ್ಮಾನ ಮಂತ್ರಲ್ಲ ಕಮ್ಮಿ ಅಂಚಿನ ಸೇವೆ ದೊಡ್ಡಗೂ ನಮ್ಮ ಸಂಘ ಸಂಸ್ಥೆ ಅಲ್ಲ ಹೆಂಗ ಗೊತ್ತಿದ್ದಿಲ್ಲ ಜನಸೇವಾ ಮೂಲಕ ಇಡೀ ಅಮ್ಲಮಗಲು ಗ್ರಾಮವು ಜಾತಿ ಮತ ಬೇಸರ ಅಂತ ಕಿಟ್ಟು ಪ್ರತಿಯೊಂದು ಇಲ್ಲಾಗ ಹೋದ್ರು ಬರ್ಮನ ಸತ್ಯ ಹೆಂಗ ಗೊತ್ತುಂಟು ಅಂಚಿನ ವಿಶೇಷವಾಗಿ ಅಂಚಿನ ಮಾತ ಸಂಘಟನೆಗಳ ಮಾದರಿಯಾಗಿನ ಸಂಘಟನೆ ಒಂದು ಪಡೆದಾಟ ಅವು ಜನಸೇವೆ ಏಪಲ ಅವು ಕೇವಲ ಗ್ರಾಮೀಣ ಒಂದು ಎನ್ನ ದೃಷ್ಟಿಕೋನ ಅವು ಸಾಮಾಜಿಕವಾದ ಧಾರ್ಮಿಕವಾದ ಶೈಕ್ಷಣಿಕವಾದ ಕ್ರೀಡಾತ್ಮಕವಾದ ಅಕ್ಲ ಕೆಸರೊಂದಿ ಗೊಪ್ಪುದ ಕಾರ್ಯಕ್ರಮ ಬಹುಶಃ ನನಗೆ ಜನ್ಮೋಡು ಮ್ಯಾಪೇರ ಸಾಧ್ಯ ಇದೆ ಪ್ರತಿ ವರ್ಷ ಬೇರೆ ಬೇರೆ ಸಂಘ ಸಂಸ್ಥೆ ಬರುತ್ತೆ ಆಡ ಅದ್ಧೂರಿಯಾದ ಒಂದು ಗ್ರಾಮದ ಸೊಗಡು ಮಲ್ದಿನ ಸಂಸ್ಥೆ ಒಂದು ಮಾಡಿದ ಅವು ಜನಸೇವಾ ಆಯ್ತು ಮಸ್ತಕ್ಲು ಬೇನೆ ತಿಂದಿದ್ದಲ್ಲ ಆಯ್ತ ಬಿಯೋಡ ಆತ್ ಬೆನ್ನಿ ಬೆಂದಿ ಜನಗಳಿಗೆ ಇಡೀ ಒಂಜಿ ಸಂಚಲನ ಕೊಡ್ತಾರೆ ಅಂಚಿನ ಸಂದರ್ಭಗಳು ಆಯ್ನ ಬೇಗ ಸಂಜೆವಣ್ಣ ಇಂಗ್ಲಿಗೆ ಜನಸೇವಾ ಕಟ್ಟಡದ ನೂತನ ಕಟ್ಟಡದ ಉದ್ಘಾಟನೆಗೆ ಬರ್ಪಂಚಿನ ಸೌಭಾಗ್ಯ ಮಾತ ಜನಪಲ್ಲ ಬೆರೆಸಗ ಯಾಕೊಂದು ಪ್ರೋತ್ಸಾಹ ಕೊಂದು ಈ ಸಂಸ್ಥೆ ಆಯ್ನಾತು ಮೆಟ್ಟಡು ಜಿಲ್ಲಾ ಮಟ್ಟದ ಪ್ರಶಸ್ತಿಗಳ ದಯಮಂತದ ಟ್ರೈ ಮಾಡ್ಬೇಲೆ ನಮ್ಮಲ್ಲ ಇಲ್ಲ ಅಂಚಾದೊಪ್ಪನ ನಿಗ್ಲೆ ಮಾತೆಗಳ ಎಡ್ಡೆ ಅವಳ ಕೊಲ್ಲಕಟ್ಟದ ಕಾರ್ಯ ಮಂದಿನ ನಿಗ್ಲೆಗೆ ಮಾತ ಸರ್ವಧರ್ಮದ ದೈವದೇವನ ಆಶೀರ್ವಾದ ಒಟ್ಟಿಗೂ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಅವಳ ಎಡ್ಡೆ ಒಟ್ಟಿಗೂ ಪಾತ್ರೆಗಳ ಅದರ ಹೆಸರು ಜನ ಸುದ್ದಿ ಅನ್ನವನ್ನು ಕೊಡುವವನು ದೇವರು. ಅದಕ್ಕೆ ಅವಕಾಶವನ್ನು ಕೊಟ್ಟವನು ದೇವರು ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈ ಕೊರೋನಾ ಮಹಾಮಾರಿ ಬಂದ ಮೇಲೆ ಅದರ ಪ್ರಾಮುಖ್ಯತೆ ಎಲ್ರಿಗೂ ಗೊತ್ತಾಯಿತು. ದೊಡ್ಡವರು ಯಾರಿಗೂ ಹೇಳಿಲ್ಲ, ಬಾಕಿಯವರು ಎಲ್ಲರೂ ನಮಗೆ ಬೇಕು ಅಂತ ಹೇಳಿದ್ರು. ಅದಕ್ಕಾಗಿ ಸ್ಪಂದಿಸುವ ಅವಕಾಶ ಎಲ್ರಿಗೂ ಸಿಕ್ಕಿತು ಅಂತ ಹೇಳಿಕ್ಕೆ ಹೆಮ್ಮೆ ಪಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಸಂಘ ಸಂಸ್ಥೆಗಳು, ರಾಜಕೀಯ ಪಕ್ಷದವರು, ನಮಗೆ ಜಾತಿ ಸಂಘದ ಜವಾಬ್ದಾರಿ ಇರುವವರು ಎಲ್ಲರೂ ಕೂಡ ನಿರಂತರವಾಗಿ ಕೊರೋನಾ ಸಂದರ್ಭದಲ್ಲಿ ಎಲ್ಲರ ನೋವುಗಳಿಗೆ ನಾವು ಸ್ಪಂದಿಸಿದ್ದೇವೆ ಅನ್ನುವ ಹೆಮ್ಮೆ ನಮಗುಂಟು. ಆ ದೃಷ್ಟಿಯಲ್ಲಿ ಮುಂದುವರಿದಾಗ ನಮ್ಮ ಈ ಸಂಸ್ಥೆ ಈ ಊರಿನಲ್ಲಿ ತಮಗಾಗುವ ಗಿಂತ ಜಾಸ್ತಿ ಮಟ್ಟದಲ್ಲಿ ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇನ್ನೂ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ನಮ್ಮ ಆಶಯ. ಆ ದೃಷ್ಟಿಯಲ್ಲಿ ಈ ವ್ಯವಸ್ಥೆಗೆ ಏನೆಲ್ಲ ಬೇಕು ಅದನ್ನು ಹೊಂದಿಸುವ ಅಗತ್ಯವೂ ಉಂಟು. ದೇವರ ದಯೆಯಿಂದ ನೀವು ಮಾಡುವ ಒಳ್ಳೆ ಕೆಲಸಗಳಿಂದ ಅದಕ್ಕೆ ಶಕ್ತಿಯು ಕೂಡ ನಮಗೆ ದೇವರು ಕೊಡ್ತಾನೆ ಅನ್ನುವ ಮಾತನ್ನ ಪೂರಕವಾಗಿ ನಮ್ಮ ಅಧ್ಯಕ್ಷರು ನೋಡಿದರು. ನಾವು ಕೂಡ ಒಳ್ಳೆ ಕೆಲಸ ಹೇಗೆ ಆಗುತ್ತೆ ಖಂಡಿತವಾಗಿಯೂ ಕೂಡ ಅದಕ್ಕೆ ಸ್ಪಂದಿಸುವವರೇ ನಾವು ಇದ್ದೇವೆ. ಆ ದೃಷ್ಟಿಯಲ್ಲಿ ಕೊರೋನಾ ಸಮಸ್ಯೆಯಿಂದಾಗಿ ಒಂದು ಇಡೀ ಜಗತ್ತಿಗೆ, ಇಡೀ ದೇಶಕ್ಕೆ ಒಂದು ಭಾರಿ ಒಳ್ಳೆ ಪಾಠ ಸಿಕ್ಕಿದೆ ಅನ್ನೋದನ್ನ ನಾವು ಅದರ ಒಟ್ಟಿಗೆ ನೆನಪಿಸಿಕೊಳ್ಳೋದು ಭಾರಿ ಅಗತ್ಯವು. ಯಾಕಂತ ಹೇಳಿದ್ರೆ ಮನುಷ್ಯ ಅನ್ನೋದು ಅವನ ಜೀವನ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅದು ಕೊರೋನಾದ ಸಂದರ್ಭದಲ್ಲಿ ಅವರಿಗೆ ಅರ್ಥ ಆಯ್ತು. ಒಂದು ಸಂಬಂಧ ಹಾಗೂ ನೆರೆಕರೆ ಎಲ್ಲರೊಟ್ಟಿಗೆ ಪ್ರೀತಿಯಿಂದ ಬದುಕುವಂತಹ ಒಂದು ಅವಕಾಶ ಮನೆಯಲ್ಲೇ ಇದ್ದು ತನ್ನ ಮನೆಯನ್ನು ಎಲ್ಲ ಮಟ್ಟಿಗೆ ನಾವು ತಿಳಿದುಕೊಳ್ಳುವ ಅವಕಾಶ, ಕುಟುಂಬದವರು ಎಲ್ಲರೂ ಒಟ್ಟಿಗೆ ಊಟ ಮಾಡುವ ಅವಕಾಶ ಕೂಡ ಕೊರೋನಾ ನಮಗೆ ಕೊಟ್ಟಿದೆ. ರೋಗ ಮಾತ್ರ ಕೊಟ್ಟದ್ದಲ್ಲ, ಕೊರೋನಾ ಈ ಅವಕಾಶವನ್ನು ಕೊಟ್ಟಿದೆ. 3-4 ಫ್ಲೋರ್ ಮನೆಯಲ್ಲಿ ಇದ್ದವರು ಅವರ ಮೇಲಿನ ಚಾವಣಿಗೆ ಹೋಗದೇ ಇದ್ದವರಿಗೂ ಹೋಗುವ ಅವಕಾಶವನ್ನು ಕೊರೋನಾ ಕೊಟ್ಟಿದೆ. ಸೊ ಆ ರೀತಿ ಎಲ್ಲ ದೃಷ್ಟಿಯಲ್ಲಿಯೂ ಜನಗಳಿಗೆ ಒಂದು ಜಾಗೃತರಾಗಿ ಅನ್ನುವ ಪಾಠವನ್ನು ಕೊಟ್ಟಿದೆ. ಒಟ್ಟಿಗೆ ನಮ್ಮನ್ನು ನಾವು ತಿಳ್ಕೊಳ್ಳುವ, ನಾವು ಎಲ್ಲಿ ಎಡವಿದ್ದೇವೆ, ಯಾವ ಆಹಾರ ಪದ್ಧತಿಯಲ್ಲಿ ನಾವು ಎಡವಿದ್ದೇವೆ ಅದನ್ನು ಕೂಡ ಕೊಟ್ಟಿದೆ. ನಮ್ಮ ತಿನ್ನುವಂತ ವ್ಯವಸ್ಥೆ, ನಾವು ಯಾವುದಕ್ಕೆಲ್ಲ ಗುಲಾಮರಾಗಿದ್ದೇವೆ ಅದರಿಂದ ಸ್ವಲ್ಪ ದೂರ ಬಂದು ಈ ಹಳ್ಳಿಯಲ್ಲಿನ ಆಯುರ್ವೇದ ಪದ್ಧತಿಯಲ್ಲಿ ಸಿಗುವಂತ ಆಹಾರ ಪದ್ಧತಿ ಇರ್ಬೋದು, ಕಷಾಯ ಇರ್ಬೋದು, ಇದನ್ನೆಲ್ಲ ಕುಡಿದ್ರೆ ಆರೋಗ್ಯಕ್ಕೆ ಉತ್ತಮ ಅನ್ನುವ ಒಂದು ಸಂದೇಶವು ಕೂಡ ಇದರಲ್ಲಿ ಸಿಕ್ಕಿದೆ. ವಿಶೇಷವಾಗಿ ಕೊರೋನಾ ಬಂದದ್ದು ಒಳ್ಳೆಯದು ಅಂತ ಅದರ ಮಾತಿನ ಅರ್ಥ ಅಲ್ಲ, ಖಂಡಿತವಾಗಿ
ನಾವು ತಿಳ್ಕೊಳ್ಳುವ ವಿಚಾರ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಾವು ನಮ್ಮನ್ನೊಮ್ಮೆ ಆಡಿಟ್, ಇಂಟರ್ನಲ್ ಆಡಿಟ್ ನಮ್ಮನ್ನೊಮ್ಮೆ ಮಾಡಿದಾಗ ನಾವು ಎಲ್ಲಿ ಎಡವಿದ್ದೇವೆ ಅನ್ನುವ ದೃಷ್ಟಿ ನಮಗೆ ಗೊತ್ತಾಗ್ತದೆ. ಆ ದೃಷ್ಟಿಯಲ್ಲಿ ನಮ್ಮ ವಿಶ್ವಕಂಡ ಶ್ರೇಷ್ಠ ನಾಯಕ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ತನ್ನ ಇಡೀ ಜೀವನವನ್ನೇ ಆ ದೇಶಕ್ಕಾಗಿ ಅವರು ಮುಡಿಪಾಗಿಟ್ಟವರು. ಅದು ಎಲ್ರಿಗೂ ಗೊತ್ತುಂಟು. ನರೇಂದ್ರ ಮೋದಿಯನ್ನು ಹೊಗಳುವುದು ಅದರಲ್ಲಿ ಯಾವುದೇ ಜಾತಿ ಧರ್ಮ ಬೇಡ ಅನ್ನುವ ಮಟ್ಟಿಗೆ ನರೇಂದ್ರ ಮೋದಿಯವರು ಬೆಳೆದಿದ್ದಾರೆ. ಯಾಕಂತ ಹೇಳಿದ್ರೆ ಅವರ ಕಿರೀಟದ ಮುತ್ತಿನಂತೆ ಈ ಆಯುಷ್ಮಾನ್ ಕಾರ್ಡ್. ಯಾಕಂತ ಹೇಳಿದ್ರೆ ನರೇಂದ್ರ ಮೋದಿ ಏನೇನೆಲ್ಲ ಯೋಜನೆಗಳನ್ನು ಕೊಟ್ಟರು ಅದರ ಬಗ್ಗೆ ದಯಮಾಡಿ ತಾವು ನಿರ್ಲಿಪ್ತರಾಗಿ ಒಂದು ದಿವಸ ಚಿಂತನೆ ಮಾಡಿದ್ರೆ ಅದರ ಮಹತ್ವ ನಮಗೆ ಗೊತ್ತಾಗುತ್ತೆ. ಇಲ್ಲದ್ರೆ ಖಂಡಿತ ಗೊತ್ತಾಗುವುದಿಲ್ಲ. ಹೋದ ಪುಟ್ಟ ಬಂದ ಪುಟ್ಟ ತುಂಬಾ ಯೋಜನೆಗಳನ್ನ ಹಿಂದಿನ ಸರ್ಕಾರಗಳು ನೀಡಿದ್ದವು. ಆದರೆ ನರೇಂದ್ರ ಮೋದಿ ಕೊಟ್ಟಂತಹ ಯೋಜನೆ ಭಾರತಕ್ಕೆ ಕೊಟ್ಟಂತಹ ಒಂದು ಬಲಿಷ್ಠತೆ, ಒಂದು ಸಾರ್ವಭೌಮತ್ವ, ಇಡೀ ಜಗತ್ತೇ ದೇಶವನ್ನು ನೋಡುವಂತಹ ಒಂದು ರೀತಿ. ಹೆಚ್ಚು ಉದಾಹರಣೆ ಬೇಡ. ನೀವು ನಿಮ್ಮ ಸಂಬಂಧಿಕರು ಹೊರ ದೇಶದಲ್ಲಿಯ ವಿದ್ಯಾಭ್ಯಾಸದಲ್ಲಿ ಇರ್ಬೋದು, ಉದ್ಯೋಗದಲ್ಲಿ ಇರ್ಬೋದು, ಅವರಲ್ಲಿ ಒಂದು ವಿಚಾರ ಕೇಳಿ, ನರೇಂದ್ರ ಮೋದಿ ಅವರು. ಯಾಕಂತ ಹೇಳಿದ್ರೆ ಅವರು ಮಾಡಿದ ಕೆಲಸ ಅಂತ. ಇವತ್ತು ಯೋಧರು ಇರ್ಬೋದು, ಅವರಿಗೆ ಸಿಕ್ಕಿದಂತಹ ಗೌರವ, ಅವರಿಗೆ ಸಿಕ್ಕಿದಂತಹ ಅಧಿಕಾರ ಇಂದು ಅವರ ಕುಟುಂಬಸ್ಥರು ಹೆಮ್ಮೆ ಪಡುವ ಸ್ಥಿತಿಯಲ್ಲಿ. ಯಾಕಂತ ಹೇಳಿದ್ರೆ ಅಷ್ಟು ನಮ್ಮ ಆರ್ಮಿಗಳಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಈ ನಾನು ಆಯುಷ್ಮಾನ್ ಕಾರ್ಡ್ ಬಗ್ಗೆ ಹೇಳೋದಿದ್ರೆ ಇದು ಒಂದು ಶ್ರೇಷ್ಠವಾದಂತಹ ಒಂದು ಚಿಂತನೆ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಚಿಕ್ಕ, ಅದು ನಮ್ಮ ಸಂಸ್ಥೆಯವರು ತೆಗೆದುಕೊಂಡಿದ್ದಾರೆ ಇಲ್ವಾ ಅಂತ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಕಾರ್ಡ್ಗೆ ಅಂತ ಒಂದು 50 ರೂಪಾಯಿವರೆಗೆ ಖರ್ಚು ಉಂಟು. ಖಂಡಿತವಾಗಿ ಅದು ಕಾರ್ಡ್ಗೆ ಅಂತ ಉಂಟು. ಯಾಕಂತ ಹೇಳಿದ್ರೆ ಯಾವುದಿದ್ರು ಕೂಡ ಕಾರ್ಡ್ ಅಂತ ಅನ್ನುವನು ಅದನ್ನು ಅಪ್ಲೋಡ್ ಮಾಡುವವನು ಇರ್ಬೋದು, ಅದನ್ನು ಪ್ರೊಸೆಸ್ ಮಾಡುವವನು ಅಂಥವನಿಗೂ ಕೂಡ ಸಂಬಳ ಅಂತ ಒಂದು ವಿಷಯ. ಆ ದೃಷ್ಟಿಯ ಕಾರ್ಡ್ನ ಒಂದು ಕಾಸ್ಟ್ ಅನ್ನು ಕೂಡ ಈ ಸಂಸ್ಥೆ ತೆಗೆದುಕೊಂಡಿದ್ದಾರೆ ಗೊತ್ತಿಲ್ಲ. ಬಟ್ ಅದಕ್ಕಾಗಿ ಖರ್ಚು ಬಿಟ್ಟರೆ ಒಂದು ಅಂತಹ ಒಂದು ಯೋಜನೆ, ಒಂದು ಶ್ರೇಷ್ಠ ಯೋಜನೆಯನ್ನ ನಮ್ಮ ನರೇಂದ್ರ ಮೋದಿ ಸರ್ಕಾರ ನೀಡಿದೆ. ಇನ್ನು ಮುಂದಕ್ಕೂ ಕೂಡ ದೇಶ ಚಿಂತನೆಯಲ್ಲಿ ನಮಗೆ ಸಾಮಾಜಿಕರಿಗೆ ಹತ್ತೋಳೋ ಕಾರ್ಯಕ್ರಮವನ್ನ, ಕಾರ್ಯಯೋಜನೆಯನ್ನ ನೀಡುವವರಿದ್ದಾರೆ. ಅದಕ್ಕಾಗಿ ನಾವು ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಚಿರಋಣಿಯಾಗಿ ವಂದಿಸುತ್ತಾ ನಮ್ಮ ಸಂಸ್ಥೆಗೆ ನಾನು ದೀರ್ಘ ಒಂದು ಯೋಗ್ಯತೆ ಅರ್ಹತೆಯನ್ನ ಆಶಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಕಾರ್ಯಕ್ರಮದಲ್ಲಿ ನಾವು ನಾನು ಜಾತಿ ಸಮುದಾಯದ ಅಧ್ಯಕ್ಷನಾದರೂ ಕೂಡ ನನ್ನ ಭಾಜಪದಲ್ಲಿ, ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಜವಾಬ್ದಾರಿ ಇರುವ ವ್ಯಕ್ತಿ. ಆ ದೃಷ್ಟಿಯಲ್ಲಿ ಹೇಳ್ತಾ ಇದ್ದೇನೆ, ಎಲ್ಲವನ್ನೂ ಮೀರಿ ನರೇಂದ್ರ ಮೋದಿಯ ಯೋಜನೆಗಳು ಬೆಳೀತಾ ಉಂಟು. ಆದ್ದರಿಂದ ನಾವೆಲ್ಲರೂ ಕೂಡ ಅವರು ಮಾಡೋ ಒಳ್ಳೆ ಕೆಲಸಕ್ಕೆ ನಾವೆಲ್ಲರೂ ತಲೆಬಾಗಲೇಬೇಕು. ಆ ದೃಷ್ಟಿಯಲ್ಲಿ ಆಯುಷ್ಮಾನ್ ಕಾರ್ಡ್ ಯಾವ ಜಾತಿ ಧರ್ಮ ವ್ಯಕ್ತಿ ಎಲ್ಲವನ್ನು ಮೀರಿ ಬೆಳೆದಿದ್ದಾರೆ, ಆ ಮಟ್ಟಕ್ಕೆ ಹೋಗ್ತಾ ಉಂಟು. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅದಕ್ಕಾಗಿ ನಮ್ಮ ತಂಡ ಪ್ರಕಾರ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಯುವ ಮೋರ್ಚಾ ಉಂಟು, ಅದನ್ನು ಮೀರಿ ನಮ್ಮ ಶಕ್ತಿ ಕೇಂದ್ರಗಳುಂಟು. ಎಲ್ಲವೂ ಕೂಡ ವಿಶೇಷ ಪ್ರಾಧಾನ್ಯತೆಯನ್ನ ಅದಕ್ಕೆ ಜವಾಬ್ದಾರಿಯನ್ನು ನೀಡಿ ಆ ಕೆಲಸವನ್ನು ನಡೆಸ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ಬಂಧುಗಳೇ, ಎಲ್ಲರೂ ಕೂಡ ಈ ಕಾರ್ಯಯೋಜನೆಯ ಸದುಪಯೋಗ ಪಡೆದುಕೊಳ್ಳಿ. ಅದೇ ರೀತಿ ಮುಂಬರುವ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ನೀವು ಉಪಯೋಗಿಸಿಕೊಳ್ಳುವ ಮಾತಿನೊಂದಿಗೆ ಈ ಸಂಸ್ಥೆಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹಾರೈಸುತ್ತಾ ನನ್ನ ಒಂದೆರಡು ಮಾತನ್ನು ಈ ದೇಶದಲ್ಲಿ ಎಲ್ಲ ಹೆಚ್ಚಿನ ಸಂಘ ಸಂಸ್ಥೆಗಳು ಈ ಕೊರೋನಾ ಸಂದರ್ಭದಲ್ಲಿ ತಮ್ಮಿಂದ ತಮ್ಮ ಕೈಗಾದ ಸಹಾಯ, ಸಹಕಾರ ಹಾಗೂ ಇನ್ನಿತರ ಸಹಾಯವನ್ನು ಕೂಡ ಮಾಡಿ ಈ ಕೊರೋನಾವನ್ನು ಎದುರಿಸುವಲ್ಲಿ ಹೆಚ್ಚಿನ ಭಾಗಗಳಲ್ಲಿ, ಅದಕ್ಕೆ ಮುಖ್ಯವಾಗಿ ಯುವಕರು ಇದರ ಸಂಪೂರ್ಣ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ ಎಂಬುದಾಗಿ ಹೇಳ್ಬೋದು. ಯಾಕಂದರೆ ಕೊರೋನಾ ಎಂಬುದು ನಾವು ಈಗಾಗಲೇ ವ್ಯಾಖ್ಯಾನಿಸಿದಂತೆ ಅದು ಮಹಾಮಾರಿ ಎಂದಿದ್ರು. ಹೆಚ್ಚಿನ ಜಡಸ್ಥಿತಿಯಲ್ಲಿದ್ದಂತಹ ಸಂಘ ಸಂಸ್ಥೆಗಳು ಕೂಡ ಎದ್ದು ಈ ಸಂದರ್ಭದಲ್ಲಿ ಹಲವಾರು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡಿದರು. ಅದರಲ್ಲಿ ಮುಖ್ಯವಾಗಿ ಜನಸೇವಾಯಿ ಒಕ್ಕೂಟದ ಪರವಾಗಿ ಹೇಳುವುದಾದರೆ, ಈಗಾಗಲೇ ನಮ್ಮ ಚಂದ್ರಶೇಖರ ಹೇಳಿದ ಹಾಗೆ ಅದರ ಹೆಸರಲ್ಲಿಯೇ ಅದರ ಜನಸೇವೆಯು ಅಡಕವಾಗಿದೆ. ಒಂದರ್ಥದಲ್ಲಿ ಹೇಳುವುದಾದರೆ, ಜನಸೇವೆಯನ್ನು ಮಾಡಿದ ನಂತರವೇ ನಾವು ಯೋಗವನ್ನು ಮಾಡಿ ನಾವು ಹೊಸದಲ್ಲಿ ನಾವು ಸ್ಥಾಪಕ ಸದಸ್ಯರು
ಆ ಸಂದರ್ಭದಲ್ಲಿ ನಾವು ಮೊದಲು ಯಾವುದೇ ಯೋಗ ಮಂಡಲವನ್ನು ಬದಲಾಗಿ ಕಟ್ಟಿರಲಿಲ್ಲ. ಬದಲಾಗಿ ಇಲ್ಲಿಯ ರಸ್ತೆಯ ವ್ಯವಸ್ಥೆ, ಮುಖ್ಯವಾಗಿ ರಸ್ತೆಗೆ ಜನಸೇವಾ ಯೋಗ ಮಂಡಲದ ಕೊಡುಗೆ ಅಪಾರ. ಈಗ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ, ಇಲ್ಲಿಯ ನಮ್ಮ ಅತಿಥಿಗಳಿಗೆ ಅದನ್ನು ತಿಳಿಸ್ತಾ ಇದ್ದೇವೆ. ಆ ಜನಸೇವೆಯ ನಂತರವೇ ನಾವು ಈ ಯೋಗ ಮಂಡಲವನ್ನು ಕಟ್ಟಿದ್ದೇವೆ. ಅದರಲ್ಲಿ ನಾವು ಹಲವಾರು ವರ್ಷಗಳಲ್ಲಿ ಯೋಗ ಮಂಡಲದಲ್ಲಿ ಸದಸ್ಯರಾಗಿದ್ದೆವು, ಹಾಗೂ ಪದಾಧಿಕಾರಿಗಳಾಗಿ ಕೂಡ ಇದ್ದೆವು. ಇದೀಗ ಆರೋಗ್ಯದ ವಿಷಯದಲ್ಲಿ ಹೋಗೋದಾದರೆ, ಆರೋಗ್ಯದ ವಿಷಯದಲ್ಲಿ ಜನಸೇವಾ ಯೋಗ ಮಂಡಲವು 1985ರಿಂದಲೂ ಪ್ರತಿ ವರ್ಷ ಕೂಡ ಇಲ್ಲಿ ಹೆಚ್ಚಿನ ವೈದ್ಯಕೀಯ ಶಿಬಿರಗಳನ್ನು ಹಾಗೂ ಇತರ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಶಿಬಿರಗಳನ್ನು ನಡೆಸ್ತಾ ಬಂದಿದೆ. ಹೆಚ್ಚಾಗಿ ಈ ವರ್ಷದಲ್ಲಿ ನಮಗೆ ಈ ವಿಷಯದಲ್ಲಿ ಹೆಚ್ಚಿನ ಒಂದು ಪ್ರಚಾರವು ಕೂಡ ಸಿಕ್ಕಿದಂತಾಗಿದೆ. ಯಾಕಂದರೆ ಜನಸೇವಾ ಯೋಗ ಮಂಡಲವು ಜನೋಪಯೋಗಿ ಕಾರ್ಯಕ್ರಮಗಳನ್ನು, ಜನಸೇವೆಯನ್ನು ನಮ್ಮ ಮುಖ್ಯ ಧ್ಯೇಯವಾಗಿ ಕೈಗೊಳಿಸಿಕೊಂಡು ಕಳೆದ 35 ವರ್ಷಗಳಿಂದಲೂ ಕಾರ್ಯಕ್ರಮಗಳು. ಜನಸೇವಾ ಯೋಗ ಮಂಡಲದ ಈ ಕಾರ್ಯಕ್ರಮವನ್ನು ನಡೆಸಿದಂತಹ ನಮ್ಮ ಅತಿಥಿಗಳನ್ನು ನಾನು ಈ ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಹಾಗೂ ಈಗಾಗಲೇ ಕಳೆದ ವಾರದಲ್ಲಿ ನೋಂದಣಿಗೊಂಡ ಸುಮಾರು 60ಕ್ಕಿಂತಲೂ ಹೆಚ್ಚಿನ ಆರೋಗ್ಯ ಕಾರ್ಡ್, ಅದರ ವಿತರಣೆಯಲ್ಲಿ ಸುಮಾರು 450ಕ್ಕಿಂತಲೂ ಹೆಚ್ಚಿನ ಕಾರ್ಡನ್ನು ಇವರು ವಿತರಿಸಿದ್ದಾರೆ. ಹಾಗೂ ಉಳಿದ ಕೆಲವು ಕಾರ್ಡ್ಗಳ ಬಗ್ಗೆ ತಾಂತ್ರಿಕ ತೊಂದರೆಗಳಿದ್ದರೂ ಅದನ್ನು ಕೂಡ ಸರಿಪಡಿಸುವಲ್ಲಿ ನಮ್ಮ ಯೋಗ ಮಂಡಲದ ಸದಸ್ಯರು, ಮುಖ್ಯವಾಗಿ ನಮ್ಮ ಈ ಯೋಗ ಮಂಡಲದ ಅಧ್ಯಕ್ಷರಾದ ಸಂದೀಪ್ ಶೆಟ್ಟಿ ಅವರು, ಇವರು ಉತ್ಸಾಹಿ, ಇವರು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಇದರ ಸದಸ್ಯರಿಗೆ ನೀಡಲಿದ್ದಾರೆ ಎಂಬ ಆಶಯದೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಸಂಪೂರ್ಣ ಯಶಸ್ವಿಯಾಗಲಿ ಅಂತ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜನಸೇವಾ ಯುವಕ ಮಂಡಲದ ಅಧ್ಯಕ್ಷರು ಶ್ರೀ ಸಂದೀಪ್ ಶೆಟ್ಟಿ ಕಾರ್ಯಕ್ರಮದ ಮುತಾಲಿಕೆಡಿತ್ತೇರು. ಶ್ರೀ ಸಂಜೀವ ಶೆಟ್ಟಿ ಪಡ್ಯಾರ ಮನೆ ಸಭೆ ನೆತ್ಕೊಂಡು ಪ್ರಾಸ್ತಾವಿಕವಾದ ಪಾತೇರಿಯರು ಮೆಡಿಕಲ್ ಕ್ಯಾಂಪ್ಗಳನ್ನು ಮಾಡ್ತಾರೆ. ಈ ವರ್ಷ ನಾವು ನಮ್ಮ ಪ್ರಧಾನಮಂತ್ರಿಯವರ ಅತಿಮಿಂಚಿನ ಯೋಜನೆಯಾದ ಆಯುಷ್ಮಾನ್ ಕಾರ್ಡ್ ವಿತರಣೆ ಮಾಡಬೇಕು ಹೇಳಿ ತೀರ್ಮಾನ ಮಾಡಿದ್ದೆವು. ಇದು ಕಳೆದ ಏಪ್ರಿಲ್ ಮೇಯಲ್ಲಿ ನಡೆಯಬೇಕಾದ ಕಾರ್ಯಕ್ರಮ. ಆ ಸಂದರ್ಭದಲ್ಲಿ ಲಾಕ್ಡೌನ್, ಕೊರೋನಾದ ಇದಕ್ಕಾಗಿ ಲಾಕ್ಡೌನ್ ಬಂದಿರುವುದರಿಂದ ಈ ಕಾರ್ಯಕ್ರಮವನ್ನು 6 ತಿಂಗಳ ನಂತರ ನಾವು ಈಗ ಈ ಸಮಯದಲ್ಲಿ ಮಾಡ್ತಾ ಇದ್ದೇವೆ. ಕಳೆದ ವಾರ ನಾವು ಇದನ್ನು ಪ್ರಾರಂಭಿಸಿದ್ದೇವೆ. ಸುಮಾರು 600 ಜನ ಫಲಾನುಭವಿಗಳಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ದರು. ಅದರಲ್ಲಿ ಕೆಲವರದ್ದು ತಂಬಾಗದೆ, ಮಕ್ಕಳದ್ದು ತಂಬಾಗದೆ, ಕೆಲವರು ಹಿರಿಯರ ತಂಬಾಗದೆ 435 ಕಾರ್ಡ್ಗಳನ್ನು ನಾವು ಇವತ್ತು ವಿತರಿಸ್ತಾ ಇದ್ದೇವೆ. ಬಹಳ ವರ್ಷಗಳಿಂದ ನಮ್ಮ ಈ ಆರೋಗ್ಯಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮವನ್ನು ನಾವು ಮಾಡುತ್ತಾ ಬಂದಿದ್ದೇವೆ. ಹಲವಾರು ವರ್ಷಗಳಿಂದ ನಮಗೆ ನಮ್ಮ ಯೋಗ ಮಂಡಲದ ಪ್ರತಿ ವರ್ಷ ಬದಲಾಗುವ ಸದಸ್ಯರು ಇದಕ್ಕೆ ಪೂರಕವಾಗಿ ಸ್ಪಂದಿಸ್ತಾ ಇದ್ದು ಹೆಚ್ಚಿನ ಗ್ರಾಮಸ್ಥರಿಗೆ ಇದರ ಪ್ರಯೋಜನವು ಲಭಿಸಿರುತ್ತದೆ. ಈ ಬಾರಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರುವಂಥದ್ದು ಬಹುಶಃ ನಮ್ಮ ಪ್ರಧಾನಿ ಮೆಚ್ಚುವಿನ ಕಾರ್ಯಕ್ರಮ. ಜಗತ್ತಿನ ಯಾವುದೇ ದೇಶದಲ್ಲಿ ಇಲ್ಲದಂತಹ ಒಂದು ವಿಶೇಷ ಕಾರ್ಯಕ್ರಮ. ಯಾವುದೇ ಮುಂದುವರೆದ ದೇಶಗಳಲ್ಲಿ ಕೂಡ ಒಂದು ವ್ಯಕ್ತಿಗೆ 5 ಲಕ್ಷದಷ್ಟು ಇನ್ಶೂರೆನ್ಸ್ ಕವರೇಜ್ ಇರುವಂಥ ಒಂದು ವಿಚಾರವನ್ನು ನಾನು ಈವರೆಗೆ ಕೇಳಲಿಲ್ಲ. ಆದ್ದರಿಂದ ನಾವು ಮೊದಲಿಗೆ ನಮ್ಮ ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಶ್ರೀ ಸುರೇಶ್ ಶೆಟ್ಟಿ ಅಮ್ಲಮೊಗರು ನಿರೂಪಣೆ ಮಲ್ತೇರು. ಶ್ರೀ ಅನಿಲ್ ಶೆಟ್ಟಿ ಸೊಲ್ಮೆ ಸಂದಾಯರು.